ಎಂ ಎ ಗಫೂರ್ ಅವರು ಏನು ಆಸ್ಕರ್ ಫರ್ನಾಂಡಿಸ್ ಅವರ ಅತ್ಯಂತ ನಿಕಟವರ್ತಿಯವರು, ಜೊತೆಗೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಕೂಡ. ಎಸ್, ನಾನು ಹಲೋ ಹಲೋ ಗಫೂರ್ ಅವರೇ, ನಮಸ್ಕಾರ. 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 ಎಸ್ ಗಫೂರ್ ಅವರೇ, ಈಗಾಗಲೇ ನಾವು ಏನು ಸುದ್ದಿ ಬಂದಂತದ್ದು, ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಅತ್ಯಂತ ಯಶಸ್ವಿಯಾಗಿ ಸರ್ಜರಿ ಕಳೆದ ರಾತ್ರಿ ನಡೆದಿದೆ ಅಂತ. ಏನು ಸ್ವಲ್ಪ ವಿವರವನ್ನು ಕೊಡ್ಲಿಕ್ಕೆ ಬಯಸ್ತೀರಿ? ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಏನು ಕಳೆದ ಒಂದು ವಾರದಿಂದ ಎಲ್ಲ ಕಡೆ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ರು, ನಿರೀಕ್ಷೆ ಇತ್ತು. ಎಸ್, ಏನ್ ಹೇಳ್ತೀರಿ? ನಿನ್ನೆ ಮಧ್ಯರಾತ್ರಿ ಸುಮಾರು 12 ಗಂಟೆಯಿಂದ ಬೆಳಗಿನ ಜಾವ 5:30 ಗಂಟೆ ತನಕ ನಮ್ಮ ಡಾಕ್ಟರ್ ಏನಪಯ್ಯ ಆಸ್ಪತ್ರೆಯ ಡಾಕ್ಟರ್ ದಿವಾಕರ್ ರಾಯರು, ಸುನಿಲ್ ಶೆಟ್ಟಿ ಅವರು, ಎಜೆ ಶೆಟ್ಟಿ ಆಸ್ಪತ್ರೆಯ ನಮ್ಮ ಡಾಕ್ಟರ್ ಸುನಿಲ್ ಶೆಟ್ಟಿ ಅವರ ನೇತೃತ್ವದ ತಂಡ ಒಂದು ಮಿದುಳಲ್ಲಿ ಆದಂತ ಏನು ಕ್ಲಾಟಿಂಗ್ ಇದೆ ಅದನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಯಶಸ್ವಿಯಾಗಿ ರಿಮೂವ್ ಮಾಡಿರುತ್ತೆ. ನಿಜವಾಗಿಯೂ ನಾವು ವೈದ್ಯರನ್ನ ಅಭಿನಂದಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಮತ್ತು ಅವರ ತಂಡದವರನ್ನ. ಬಹಳ ಒಂದು ಕ್ರಿಟಿಕಲ್ ಆಗಿರ್ತಕ್ಕಂತ ಒಂದು ಸನ್ನಿವೇಶದಲ್ಲಿ ಕೂಡ ಬಹಳ ಸೂಕ್ಷ್ಮವಾದಂತ ಮತ್ತು ಬಹಳ ಗಂಭೀರವಾದಂತ ಸಂದರ್ಭದಲ್ಲಿಯೂ ಕೂಡ ಬಹಳ ಉತ್ತಮವಾದಂತ ಧೈರ್ಯದಿಂದ ಈ ಕಾರ್ಯ ನಡೆಸಿಕೊಟ್ಟಿದ್ದಾರೆ. ಮಾತ್ರವಲ್ಲ, ಇದಕ್ಕೆ ಪ್ರಮುಖ ಕಾರಣ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಕರ್ನಾಟಕದ ಹಲವಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಇತರ ಪಕ್ಷದ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಮಠಾಧೀಶರು, ಸ್ವಾಮೀಜಿಗಳು, ಕಾವಂದಿರು, ಅದೇ ರೀತಿಯಲ್ಲಿ ಎಲ್ಲ ಸಮುದಾಯದ ಜನ ಅವರಿಗೋಸ್ಕರ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಇನ್ನು ಅವರ ಬಗ್ಗೆ ಹೆಚ್ಚು ಅವರ ಬೇಗ ಶೀಘ್ರ ಗುಣಮುಖಲಾಗ್ಲಿ ಅಂತೇಳಿ ಹಾರೈಸಿದ್ದಾರೆ ಕೂಡ. ಈಗ ಅವರು ICU ಅಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಅವರ ಎಲ್ಲ ಅವರು ಸ್ಟೇಬಲ್ ಆಗಿದ್ದಾರೆ. ಖಂಡಿತವಾಗಿ ಕೂಡ ನಮಗೂ ಒಂದು ಈಗ ವಿಶ್ವಾಸ ಮೂಡಿದೆ. ಖಂಡಿತವಾಗಿ ಕೂಡ ಅವರು ಮತ್ತೆ ಗುಣಮುಖರಾಗಿ ಹಿಂದಿನಂತೆ ಅವರು ಸಮಾಜ ಸೇವೆಯಲ್ಲಿ ತೊಡಗತಕ್ಕಂತ ಸಾಧ್ಯತೆಗಳು ಕೂಡ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬರಲಿದೆ. ಅದಕ್ಕೋಸ್ಕರ ನಾವು ಪಕ್ಷದ ಕಾರ್ಯಕರ್ತರಲ್ಲಿ, ಈ ಭಾಗದ ಜನತೆಯಲ್ಲಿ ಅವರ ಬಗ್ಗೆ ದೇವರ ಹತ್ರ ಪ್ರಾರ್ಥಿಸಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇವೆ. ಇದು ಕುಟುಂಬದ ಪರವಾಗಿ. ಗಫೂರ್ ಅವರೇ, ಈಗ ಕಳೆದ ರಾತ್ರಿ ಏನು ಈ ಒಂದು ಸರ್ಜರಿ ನಡೆಯುವ ಸಂದರ್ಭದಲ್ಲಿ ನೀವು ಆಸ್ಪತ್ರೆಯಲ್ಲಿ ಇದ್ದೀರಾ? ಹೌದು, ನಾನಿದ್ದೆ. ನಾನು ಮಾತ್ರ ಅಲ್ಲ, ಬಹಳಷ್ಟು ಜನ ಪಕ್ಷದ ಹಿರಿಯ ಧುರೀಣರು ಇದ್ರು. ರಮಾನಾಥ್ ರೈಗಳಿದ್ರು, ವಿನಯ್ ಕುಮಾರ್ ಕೊರ್ಕೆ ಅವರಿದ್ರು, ಪ್ರತಾಪ್ ಚಂದ್ರ ಶೆಟ್ಟಿ ಅವರಿದ್ರು, ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇದ್ರು, AICC ಕಾರ್ಯದರ್ಶಿಗಳಾದ PV ಮೋಹನ್ ಅವರಿದ್ರು. ಬಹಳಷ್ಟು ನಮ್ಮ ಕಾರ್ಯಕರ್ತರು, ಅದೇ ರೀತಿಯಲ್ಲಿ ಅವರ ಅಭಿಮಾನಿಗಳು, ಅವರ ಕುಟುಂಬದ ಸದಸ್ಯರುಗಳು, ಅವರ ಪತ್ನಿ, ಅವರ ಮಕ್ಕಳು, ಅದೇ ರೀತಿಯಲ್ಲಿ ಅವರ ಅಳಿಯ ಮತ್ತು ಅವರ ಕುಟುಂಬದ ಇತರ ಎಲ್ಲ ಸದಸ್ಯರುಗಳು ಕೂಡ ಇದ್ರು. ಅವರ ಸಹೋದರಿಯರು ಕೂಡ 5 ಜನ ಸಹೋದರಿಯರು ಪ್ರತಿದಿನ ಬೆಳಗ್ಗಿನಿಂದ ಸಾಯಂಕಾಲ ತನಕ ಆಸ್ಪತ್ರೆಯಲ್ಲಿ ಬಂದು ಕೂತು ಅವರಿಗೋಸ್ಕರ ಪ್ರಾರ್ಥನೆಯನ್ನ ಸಲ್ಲಿಸಿಕೊಂಡು ಹೋಗ್ತಾ ಇದ್ದಾರೆ. ಮಾತ್ರವಲ್ಲ, ಇವತ್ತು ನಾವು ಕೂಡ ಜನರೊಟ್ಟಿಗೆ ಮನವಿ ಮಾಡಿಕೊಳ್ತಕ್ಕಂಥದ್ದು ಕಾರ್ಯಕರ್ತರೊಟ್ಟಿಗೆ, ಇನ್ನು ಮುಂದಿನ ಒಂದು 2-3-4 ದಿನ ದಯಮಾಡಿ ಕಾರ್ಯಕರ್ತರು ಯಾರು ಕೂಡ ಆಸ್ಪತ್ರೆಗೆ ಧಾವಿಸೋದು ಬೇಡ. ತಾವಿದ್ದಲ್ಲಿಯೇ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಇಲ್ಲಿ ಆಸ್ಪತ್ರೆಯಲ್ಲಿ ಇನ್ಫೆಕ್ಷನ್ ಎಲ್ಲ ಆಗಬಾರ್ದಾಗಿದೆ. ಆದ್ದರಿಂದ ಆ ಒಂದು ಮನವಿಯನ್ನು ಕೂಡ ಕಾರ್ಯಕರ್ತರಲ್ಲಿ ನಾವು ನಿಮ್ಮ ಮೂಲಕ ಮಾಡ್ಕೊಳ್ಳಿಕ್ಕೆ ಬಯಸ್ತೇವೆ. ಎಸ್, ಖಂಡಿತ. ಇದು ಗಫೂರ್ ಅವರೇ, ಈಗ ಇವತ್ತು ಬೆಳಿಗ್ಗೆ ಏನಾದ್ರು ನೀವು ಡಾಕ್ಟರ್ ಹತ್ರ ಮಾತಾಡಿದ್ರ ಅಥವಾ ಕುಟುಂಬಿಕರಿಗೆ ಡಾಕ್ಟರ್ ದಿವಾಕರ್ ರಾಯರು ಬೆಳಿಗ್ಗೆ ಅವರನ್ನು ಬಂದು ನೋಡಿ ಅವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡಿದ್ದಾರೆ. ಮಾತ್ರವಲ್ಲ, ಅವರು ಸ್ಟೇಬಲ್ ಆಗಿದ್ದಾರೆ ಅಂತ ಹೇಳುವಂತ ಮಾತನ್ನು ಕೂಡ ಡಾಕ್ಟರ್ ದಿವಾಕರ್ ರಾವ್ ಹೇಳಿದ್ದಾರೆ. ಅಂದ್ರೆ ಡಾಕ್ಟರ್ ಧೈರ್ಯದ ಮಾತನ್ನು ಕೊಟ್ಟಿದ್ದಾರೆ ಅಂತ. ಹೌದು, ಒಂದು ಧೈರ್ಯದ ಮಾತನ್ನ ಅವರು ಡಾಕ್ಟರ್ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದೆ ನಡೀಲಿ ಅಂತ ಹೇಳಿ ಕೂಡ ನಾವು ಹಾರೈಸ್ತೇವೆ. ಎಸ್, ಥ್ಯಾಂಕ್ ಯು ಗಫೂರ್ ಅವರೇ, ಥ್ಯಾಂಕ್ ಯು.